ಕೋವಿಡ್ ತಡೆಗಟ್ಟುವ ಕರ್ನಾಟಕ ಸರ್ಕಾರ ಹಾಗೂ ಜಿಲ್ಲಾಡಳಿತ ಕಠಿಣ ಕ್ರಮಗಳನ್ನು ಕೈಗೊಂಡಿದೆ. ಮುನ್ನೆಚ್ಚರಿಕೆಯಾಗಿ ಸರ್ಕಾರ ಹಾಕಿದ ಷರತ್ತುಗಳನ್ನು ಪಾಲಿಸಬೇಕು ಎಂದು ಕಾರ್ಕಳ ತಾಲೂಕು ದಂಡಾಧಿಕಾರಿ ಪುರಂದರ ಹೆಗಡೆ ಹೇಳಿದರು. ವಿಪೋ ನ್ಯೂಸ್ನೊಂದಿಗೆ ಮಾತನಾಡಿದ ಅವರು, ನಮ್ಮನ್ನು ನಾವು ರಕ್ಷಿಸಿಕೊಳ್ಳಲು ಜನ ಜಾಗೃತರಾಗಬೇಕು. ನಮ್ಮ ರಾಜಧಾನಿ ಬೆಂಗಳೂರಿನ ಪರಿಸ್ಥಿತಿ ನಮ್ಮ ಜಿಲ್ಲೆಯಲ್ಲಿ ಬರಬಾರದು. ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆ ಪರಶುರಾಮನ ಸೃಷ್ಟಿಯಾಗಿದೆ. ನಮಗೆ ಕಾನೂನಿನ ಜ್ಞಾನವಿದ್ದರೂ ಕೂಡ ಪಾಲನೆ ಮಾಡುತ್ತಿಲ್ಲ. ಅದು ತುಂಬಾ ಬೇಸರದ ಸಂಗತಿಯಾಗಿದೆ. ನಾವು ಆದಷ್ಟು ಜಾಗೃತಿಯಿಂದ ಇರಬೇಕೆಂದು ತಾಲೂಕು ದಂಡಾಧಿಕಾರಿ ಪುರಂದರ ಹೆಗಡೆಯವರು ತಮ್ಮ ಕಚೇರಿಯಲ್ಲಿ ಮಾಧ್ಯಮದ ಮೂಲಕ ಮನವಿಯನ್ನ ಮಾಡಿಕೊಂಡರು. ಆ ನಿಟ್ಟಿನಲ್ಲಿ ಇವತ್ತು ಕರ್ನಾಟಕ ಸರ್ಕಾರ ಒಂದು ಲಾಕ್ಡೌನ್ ಅಂತೇಳಿ ಸುತ್ತೋಲೆ ಮಾಡಿದೆ, ಕಾನೂನು ಮಾಡಿದೆ. ಅದರಂತೆ ನಮ್ಮ ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತ ಈ ಬಗ್ಗೆ ನಾವು ಅಗತ್ಯ ಕ್ರಮಗಳನ್ನು ತೆಗೆದುಕೊಂಡಿದ್ದೇವೆ. ಯಾಕಂತೇಳಿದರೆ ಜನ ಜಾಗೃತರಾಗಬೇಕು. ಇದು ಜನರೇ ಜಾಗೃತ ಆಗುವ ಮುಖಾಂತರ ಕೊರೋನಾವನ್ನು ನಾವು ತಡೆ ಹಿಡಿಯಬಹುದು. ನಾವು ಬೆಂಗಳೂರಿನ ಪರಿಸ್ಥಿತಿಯನ್ನು ನೋಡಿದಾಗ ನಮಗೆ ಭಾಳಷ್ಟು ಒಂದು ಬೇಸರ ಆಗ್ತದೆ, ಕನಿಕರ ಬರ್ತದೆ. ಭಾಳಷ್ಟು ಜಾಗರೂಕರ ಆಗಬೇಕು. ನಮ್ಮದು ಇದು ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಎರಡು ಪರಶುರಾಮನ ಸೃಷ್ಟಿಯ ಒಂದು ಜಿಲ್ಲೆಯಾಗಿದೆ. ಆದರೆ ನಾವು ಭಾಳಷ್ಟು ಬುದ್ಧಿವಂತರು ಅಂತ ಹೇಳ್ತಾರೆ ಹೊರಗೆ ಹೋದಾಗ. ಆದರೆ ನಾವು ಕೂಡ ಕೆಲವೊಮ್ಮೆ ಕಾನೂನಿನ ಜ್ಞಾನ ಇದ್ದರೂ ನಾವು ಅದನ್ನು ಪಾಲನೆ ಮಾಡ್ತಾ ಇಲ್ಲ. ಇದು ನಮಗೆ ಸಮಸ್ಯೆ ಕೊಡುವಂಥದ್ದು. ಇವತ್ತು ಕೊರೋನಾವನ್ನು ನಾವು ತಡೆಗಟ್ಟಬೇಕಾದರೆ ಮುಖ್ಯವಾಗಿ ನಾವು ಗುಂಪು ಸೇರಬಾರ್ದು. ಆರು ಗಜ ಅಂತರ ನಾವು ಅವ್ರ ಹತ್ರ ಮಾತಾಡುವಂಥದ್ದು, ಮತ್ತು ಮಾಸ್ಕ್ ಹಾಕುವಂಥದ್ದು, ಮತ್ತು ಪ್ರತಿ ಸಲ ಕೂಡ ಸ್ಯಾನಿಟೈಸರನ್ನು ಉಪಯೋಗ ಮಾಡುವಂಥದ್ದು, ಮತ್ತು ಗುಂಪು ಸೇರದೇ ಇರುವಂಥದ್ದು. ಇದು ಮುಖ್ಯವಾದಂಥ ವಿಚಾರಗಳು. ಈಗಾಗಲೇ ಕರ್ನಾಟಕ ಸರ್ಕಾರ ಏನು ಆದೇಶ ಹೊರಡಿಸಿದೆ ಆ ನಿಟ್ಟಿನಲ್ಲಿ ನಾವು ಕಾರ್ಕಳ ತಾಲೂಕಿನಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಂಡಿದ್ದೇವೆ. KM ಖಲೀಲ್, ವಿಪೋ ನ್ಯೂಸ್, ಕಾರ್ಕಳ.